ರವಿಶಂಕರ್ ಗುರೂಜಿಯವರ ಶಾಲೆಯಲ್ಲಿ ಕಳೆದ 21 ವರ್ಷಗಳಿಂದ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಶಿಕ್ಷಕರ ಕ್ಷೇತ್ರ ಶಿಕ್ಷಕರಿಂದ ಶಿಕ್ಷಕರಿಗಾಗಿ ಶಿಕ್ಷಕರಿಗೋಸ್ಕರ ಇರುವಂಥ ಈ ಕ್ಷೇತ್ರ. ಕೆಲವು ರಾಜಕೀಯ ಪಕ್ಷದವರು ಬಿ ಫಾರಂ ಕೊಟ್ಟಿದ್ದಾರೆ, ಬಟ್ ಅವ್ರು ಯಾರು ನಿಜವಾದ ಶಿಕ್ಷಕರುಗಳಲ್ಲ. ಶಿಕ್ಷಕರ ಕಷ್ಟ ಸುಖಗಳು ಏನೇ ಗೊತ್ತಿದ್ರೂ ಶಿಕ್ಷಕರಿಗೆ ಮಾತ್ರ ಗೊತ್ತಿರುತ್ತದೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಶಿಕ್ಷಕರು ಒಮ್ಮತವಾಗಿ ಒಕ್ಕೊರಲಿನಿಂದ ಶಿಕ್ಷಕರನ್ನು ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ನನಗೆ ಎಲ್ಲ ಶಿಕ್ಷಕರ ಒತ್ತಾಯದ ಮೇರೆಗೆ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಶಿಕ್ಷಕರ ವೇದಿಕೆಯ ರಾಜ್ಯಾಧ್ಯಕ್ಷನಾದ ನಾನು ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರು, ಕಾರ್ಯದರ್ಶಿಗಳಾದ ಹುಚ್ಚಪ್ಪ ಅವರು ಎಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತ ಎಲ್ಲ ಶಿಕ್ಷಕರು ಬಂದಿದ್ದಾರೆ ಇದಕ್ಕೆಲ್ಲ. ಹಾಗಾಗಿ ಈ ಕೆಲವು ಅಭ್ಯರ್ಥಿಗಳು ಏನು ಈಗ ಬಂದಿದ್ದಾರೋ ಇವರು ಚುನಾವಣೆ ಕೇವಲ 4ರಿಂದ 5 ತಿಂಗಳಿದ್ದಾಗ ಮಾತ್ರ ಬಂದಿದ್ದಾರೆ ಇವರಲ್ಲ. ಅದಕ್ಕೆ ಮುಂಚೆ ಎಲ್ಲಿದ್ದರು ಇವರೆಲ್ಲ ಅಭ್ಯರ್ಥಿಗಳು ಎಲ್ಲಿದ್ರಲ್ಲ. ಕಳೆದ ಚುನಾವಣೆಗಳಲ್ಲಿ 40,000 ಮತದಾರರಿದ್ದರು, ಶಿಕ್ಷಕರ ಮತದಾರಗಳಿದ್ದರು. ಈಗ ಇವತ್ತಿಗೆ ಸ್ಟಿಲ್ ಪ್ರೆಸೆಂಟಿಗೆ 20,000 ಇದೆ. ಹಾಗಾದರೆ ಇನ್ನು 20,000 ಮತದಾನ ಎಲ್ಲೋಯ್ತು? ಆದರೆ ಇದರಿಂದ ಗೊತ್ತಾಗುತ್ತೆ ಕಳೆದ 3 ಚುನಾವಣೆಗಳಲ್ಲಿ ಅಕ್ರಮ ಮತದಾನ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆದ್ದರಿಂದ ಈಗ ಈ ಚುನಾವಣೆಯಲ್ಲಿ ಈ ಅಕ್ರಮ ಆಗಲಿಕ್ಕೆ ಸಾಧ್ಯವಿಲ್ಲ. ಏನು ಹಿಂದೆ ನಡೆದಿತ್ತೋ ಅದಕ್ಕೆಲ್ಲ ಕಡಿವಾಣ ಬಿದ್ದಿದೆ. ಪ್ರತಿಯೊಬ್ಬ ಶಿಕ್ಷಕರು ಚಿಂತನೆ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಚಿಂತನೆ ಮಾಡಿ ಈ ಬಾರಿ ನನಗೆ ಶಿಕ್ಷಕರು ಎಲ್ಲ ಶಿಕ್ಷಕರು ಆಶೀರ್ವಾದ ಮಾಡಿ ಜಯಬೇರಿಯತ್ತ ಮಾಡ್ತೀವಿ ಅಂತ ಎಲ್ಲರೂ ಕೂಡ ನನಗೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಕೊರೋನಾ ಇರೋದ್ರಿಂದ ಎಲ್ಲ ಶಿಕ್ಷಕರನ್ನು ನಾನು ಭೇಟಿ ಮಾಡೋಕ್ಕೆ ಆಗ್ತಾ ಇಲ್ಲ. ಮೇನಾಗಿ ಕೊರೋನಾ ಎಂಬ ಮಹಾವೈರಿ ವೈರಸ್ ಹರಡಿರೋದ್ರಿಂದ ಮತ್ತು ಜನಗಳು ನಾನು ಎಲ್ಲಿ ಟೀಚರ್ಸ್ಗಳನ್ನೆಲ್ಲ ಒಂದು ಜಾಸ್ತಿ ಸಭೆ ಸಮಾರಂಭಗಳು ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಚುನಾವಣೆ ಅಧಿಕಾರಿಗಳು ದಿಢೀರಂತ ಈ ಒಂದು ತಿಂಗಳಿದ್ದಾಗೆ ಅನೌನ್ಸ್ ಮಾಡಿ ಸಮಯ ಬಹಳ ಕಮ್ಮಿ ಇದೆ. ಆದ್ದರಿಂದ ನಾನು ಎಲ್ಲ ಮೀಡಿಯಾದಿಂದ ಮತ್ತು ಪತ್ರಿಕೆಯಿಂದ ಮಾಧ್ಯಮಗಳಿಂದ ನಾನೆಲ್ಲ ಶಿಕ್ಷಕರಿಗೆ ಮಾಹಿತಿ ಕೊಡ್ತೀನಿ. ನಾನು ಮುಂದಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಕೂಡ ನಿಮ್ಮನ್ನು ಭೇಟಿಯನ್ನು ಕೂಡ ನಾನು ಮಾಡ್ತೀನಿ. ಯಾರೂ ಕೂಡ ತಮ್ಮ ಬಗ್ಗೆ ಬಂದಿಲ್ಲ ಇವರು ಪ್ರಚಾರಕ್ಕಿಂತ ದಯವಿಟ್ಟು ತಪ್ಪು ಭಾವಿಸಬಾರದು. ಮುಂದೆ ನನ್ನ ತಮ್ಮ ಹೆಸರು ಹೇಳ್ಬೇಡಿ ಸರ್. ತಮ್ಮ ಹೆಸರು? ಚಂದ್ರ LS, ಶಿಕ್ಷಕರು, ಸ್ವಾಭಿಮಾನಿ ಕರ್ನಾಟಕ ರಾಜ್ಯ ವೇದಿಕೆಯ ರಾಜ್ಯಾಧ್ಯಕ್ಷರು. LS ಚಂದ್ರವರು ಮಾತಾಡಿದಾಗೆ ಅವರು ಶಿಕ್ಷಕರಾಗಿ ನಮ್ಮ ಶಿಕ್ಷಕರ ಕ್ಷೇತ್ರವೇ ಆಗಿರೋದ್ರಿಂದ ಶಿಕ್ಷಕರೇ ಪ್ರತಿನಿಧಿಸಿದಾಗ ಶಿಕ್ಷಕರ ಸಮಸ್ಯೆಗಳು ಭಾಳಷ್ಟು ಗೊತ್ತಿರ್ತವೆ. ಮತ್ತು ಅದನ್ನು ನಮ್ಮ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡೋದು ಕೂಡ ಭಾಳಷ್ಟು ಸುಲಭ ಆಗ್ತದೆ ಅನ್ನೋದು. ಹಾಗಾಗಿ ಎಲ್ಲ ನಮ್ಮ ಶಿಕ್ಷಕರು ಅವರಿಗೆ ನಮ್ಮ ಬೆಂಬಲವನ್ನು ಮಾಧ್ಯಮದ ಅವರು ಸ್ಪರ್ಧಿಸಿದ್ದಾರೆ. ಇವರು ಯಾವುದೇ ಪಕ್ಷದ ವರಿಷ್ಠರಾಗಲಿ ಅಥವಾ ಪಕ್ಷದ ಬಿ ಫಾರ್ಮ್ ತಗೊಳ್ಳೋದಾಗಲಿ ಹೋಗಿಲ್ಲ. ಯಾಕೆಂದರೆ ಅವ್ರಿಗೆ ಶಿಕ್ಷಕರೇ ಮುಖ್ಯ. ಎಲ್ಲ ಕ್ಷೇತ್ರದಲ್ಲೂ ಈಗ ಅಭಿಪ್ರಾಯ ಬಂತು, ನಮ್ಮ ಶಿಕ್ಷಕರ ಇದಕ್ಕೆ ಪ್ರತಿನಿಧಿ ಆಗಬೇಕು. ಆಗಲೇ 1 ವರ್ಷದಿಂದ ಈ ಚಂದ್ರವರು ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾಭಿಮಾನಿ